ಹಲೋ ಶಿವಶಂಕರ್, ಹಾಯ್ ಸರ್. ಎಲ್ಲಿಂದ ಬಂದ್ರಿ? ಬೆಳ್ತಂಗಡಿ ಗೇರುಕಟ್ಟೆಯಿಂದ. ಏನು ಹಾಡ್ತೀರಿ? ನಾನು ಅಂದರ್ ಬಹಾರ್ ಫಿಲ್ಮಿಂದ ಮಳೆಯಲಿಮಿಂದ ಹೋಗಿನ. ರೆಡಿ ಆಗಿದ್ದೀರಾ? ಎಸ್ ಸರ್. ಚೆನ್ನಾಗಿ ಹಾಡ್ತೀರಾ? ಯಾ. ಗುಡ್, ಮಾಡಿ. ಮಳೆಯಲಿಮಿಂದ ಹೂವಿನ ಹಾಗೆ ಮಿನುಗುವೆ ಏಕೆ ನನ್ನೊಲವೇ, ಕನಸಲಿ ಕಂಡ ದೇವರ ಹಾಗೆ ಸೆಳೆಯುವೆ ಏಕೆ ನನ್ನೊಲವೇ, ಹೃದಯದ ಮಾತು ಆಲಿಸು ಪೂರ ಕಂಪಿಸುವಾಗ ಈ ಕೊರಳು ಚಿಂತೆಯು ಕೂಡ ನಿಂತಿದೆ ದೂರ, ಜೊತೆಯಲಿ ಜೀವವೇ ನೀನಿರಲು, ಮಳೆಯಲಿ ಮಿಂದ ಹೂವಿನ ಹಾಗೆ ಮಿನುಗುವೆ ಏಕೆ ನನ್ನೊಲವೇ. ಶಿವಶಂಕರ್, ಚೆನ್ನಾಗಿ ಹಾಡ್ತೀರಿ ನೀವು. ಹಾಂ, ಭಾಳ ಚೆನ್ನಾಗಿದೆ ಶ್ರುತಿ, ತುಂಬಾ ಚೆನ್ನಾಗಿದೆ. ಓಪನ್ ಆಗಿ ಹಾಡಬೇಕು. ಫಸ್ಟ್ ಟೈಮ್ ಹಾಡುವಾಗ ಸ್ವಲ್ಪ ಓಪನ್ ಆಗಿ ಹಾಡಿಲ್ಲ, ಆಮೇಲೆ ಓಪನ್ ಆಗಿ ಹಾಡಿದ್ರಿ. ಚರಣಂ ಚೆನ್ನಾಗಿತ್ತು, ಓಪನ್ ಆಗಿ ಹಾಡಿದ್ರಿ. ಫಸ್ಟ್ ಚರಣದ ಒಂದೆರಡು ಲೈನ್ ಓಪನ್ ಆಗಿಲ್ಲ, ತುಂಬ ಚೆನ್ನಾಗಿದೆ. ಸೆಳೆಯುವೆ ಏಕೆ ಹಾಡಿ ಅದನ್ನು. ಕನಸಲಿ ಕಂಡ ದೇವರ ಹಾಗೆ ಸೆಳೆಯುವೆ ಏಕೆ. ಭಾಳ ಚೆನ್ನಾಗಿದೆ ಅದು. ತನನನನ ಭಾಳ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ವೆರಿ ಗುಡ್, ತುಂಬ ಚೆನ್ನಾಗಿ ಹಾಡ್ತೀರಾ. ಅಭ್ಯಾಸ ಚೆನ್ನಾಗಿ ಮಾಡಿ, ಆಮೇಲೆ ಒಂದೊಂದೇ ಸ್ಟೆಪ್ ಮುಂದಕ್ಕೆ ಹೋಗಿ, ಆಯಿತಾ? ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. है क्या ये जो तेरे मेरे दरमिया है, अंधे की अनसुनी कोई दास्तां है क्या ये जो तेरे मेरे दरमिया है, अंधे की अनसुनी कोई दास्तां. ಇನ್ನೊಂದು ಹಾಡಿ. Well, she was just 17, and I know what I mean, and the way she looked was way beyond compare. ಓಕೆ ಶೆಲ್ಟನ್, ಒಂದು ಕನ್ನಡ ಯಾವ್ದಾರು ಹಾಡ್ಬೋದಾ? ಅನಿಸುತ್ತಿದೆ. ಹಾಡಿ, ನೋ ಪ್ರಾಬ್ಲಮ್. ಹಾಡಿ ಹಾಡಿ ಹಾಡಿ. ಅನಿಸುತ್ತಿದೆ ಯಾಕೋ ಎಂದು ನೀನೇನೆ ನನ್ನವಳೆಂದು, ಮಾಯದ ಲೋಕದಿಂದ ನನಗಾಗೆ ಬಂದವಳೆಂದು, ಆಯಂತ ಮಧುರ ಯಾತನೆ. ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು ವೆರಿ ಮಚ್. ವಾಯ್ಸ್ ಸ್ವಲ್ಪ ಬ್ರೈಟ್ ಆಗಿ ಬರಬೇಕಲ್ವಾ? ಹೌದು, ಅದು ಮಾಡಬೇಕು ಶೆಲ್ಟನ್, ಆವಾಗಲೇ ಸಿಂಗಿಂಗ್ ಚೆನ್ನಾಗಿ ಕೇಳುತ್ತೆ. ಹೌದಲ್ವಾ? ಹೌದು. ಎಸ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು, ಯಾವ ಬೃಂದಾವನವು ಸೆಳೆಯಿತು ನಿನ್ನ ಮಣ್ಣಿನ ಕಣ್ಣನು, ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು, ಯಾವ ಬೃಂದಾವನವು ಸೆಳೆಯಿತು ನಿನ್ನ ಮಣ್ಣಿನ ಕಣ್ಣನು. ಯಾವ್ದಾದ್ರು ಬ್ರೈಟ್ ಆಗಿ ಬರೋ ಹಾಡು ಯಾವ್ದಾರು ಹಾಡ್ಬೋದಾ? ಇದಕ್ಕೆ ಸಾಫ್ಟ್ ಆಯಿತು, ಬ್ರೈಟ್ ಅಲ್ಲಿ ಸ್ವಲ್ಪ. ಬಾಳ ಬಂಗಾರ ನೀನು, ಹಣಿಯ ಸಿಂಗಾರ ನೀನು, ನಿನ್ನ ಕೈಲಾಡು ಬೊಂಬೆ ನಾನಯ್ಯ, ನಾನಯ್ಯ ಬೊಂಬೆ ನಾನಯ್ಯ. ಹೋ ಬಾಳ ಬಂಗಾರ ನೀನು. ಥ್ಯಾಂಕ್ ಯು, ಚೆನ್ನಾಗಿದೆ. दहलीज पे मेरे दिल की जो रखे है तूने कदम, तेरे नाम पे मेरे जिंदगी लिख दी मेरे हमदम, हाँ सीखा मैंने जीना, जीना कैसे जीना, ना सीखा कभी जीना मेरे हमदम,
हंसी का मैंने जीना जीना कैसे जीना. ನಮಸ್ತೆ. ಹೆಸರು ಸುಪ್ರೀತಾ ಅಂತ. ಸುಪ್ರೀತಾ. ಯಾವ ಹಾಡು ಹಾಡ್ತಿದ್ರು ಸುಪ್ರೀತಾ? ನಾನು ಶ್ರೀ ಮಂಜುನಾಥ ಫಿಲಮಿಂದ ಆನಂದ ಪರಮಾನಂದ ಹಾಡ್ತೀನಿ. ಆನಂದ ಪರಮಾನಂದ. ಕ್ಲಾಸಿಕಲ್ ಕಲಿತಾ ಇದ್ದೀರಾ? ಹಾಂ ಹೌದು. ಓಕೆ, ಆಲ್ ದಿ ಬೆಸ್ಟ್. ಆನಂದ ಪರಮಾನಂದ ಪರಮಾನಂದ ಆನಂದ ಪರಮಾನಂದ ಪರಮಾನಂದ ತಾಯಿ ತಂದ ಜನ್ಮದಿಂದ ಬ್ರಹ್ಮಾನಂದ ಗುರುವು ತಂದ ಪುಣ್ಯದಿಂದ ಜನುಮಾನಂದ ನಿಸರಿ ಸರಿಗ ಮಮರಿಸ ನಿಸರಿಸ ದನಿ ಪಮಗ ಮರಿಸ ಆನಂದ ಪರಮಾನಂದ ಪರಮಾನಂದ. ನೈಸ್ ಸುಪ್ರೀತಾ ಅವರೇ, ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ತುಂಬ ಚೆನ್ನಾಗಿ ವಾಯ್ಸ್ ಅಷ್ಟೇ ತುಂಬ ಮೆಲೋಡಿ ಆಗಿದೆ. ಥ್ಯಾಂಕ್ ಯು ಮ್ಯಾಮ್. ಇದು ಎಲ್ಲ ಹಾಡನ್ನು ಹೀಗೆ ಹಾಡ್ತೀರಾ? ಫಿಲ್ಮ್ ಹಾಡಂದರೆ ಪಿಚ್ಚಲ್ಲೇ ಬೇರೆ ಇರುತ್ತೆ. ಇದು ಕ್ಲಾಸಿಕಲ್ ಪಿಚ್ಚಲ್ಲಿ ಹಾಡಿದ್ರಿ ನಿಮ್ಮ ಪಿಚ್ಚಲ್ಲಿ. ಫಿಲ್ಮಿಗೆ ಬಂದಾಗ ಬೇರೆ ಪಿಚ್ಚಲ್ಲೆಲ್ಲ ಹೈ ರೇಂಜಲ್ಲೇ ಇರುತ್ತೆ, ಹಾಡೋಕ್ಕಾಗತ್ತಾ? ಟ್ರೈ ಮಾಡ್ಬೋದು ಸರ್. ನಾನು ಸ್ವಲ್ಪ ಲೈಕ್ ಒಂದು ಟ್ರೈ ಕೊಟ್ಬಿಡ್ತೀರಾ ಇವಾಗಲೇ? ಓಕೆ. ಉದಯ ಉದಯ ನನ ನಿನ್ನನೇ ಪರಿಚಯ ಉದಯ ಉದಯ ಶುರುವಾಂಡ್ ಪ್ರೇಮೋದಯ ಮನಸೇ ಒಂಜಾನಗ ಕಂಡೇ ಕತೆ ಪನ್ನಗ ದಿನನೇ ಉಚ್ಚಾಡದಂಚ ನನನನನನನಕೇನೊಂದು ಉಡಲೊಂಜಿ ಎನ್ನ. ಪ್ರಜ್ವಲ್, ಹಾಂ, ಎಲ್ಲಿಂದ ಬಂದ್ರಿ? ಕಿನ್ನಿಗೊಳ್ಳಿ. ಏನು ಮಾಡ್ತೀರಾ? ಸ್ಟೂಡೆಂಟ್, ಎಷ್ಟನೇ ಕ್ಲಾಸು? ಸೆಕೆಂಡ್ BA. ಎಕ್ಸಾಮ್ ಆಯ್ತಾ? ಆಯ್ತು. ಹಾಡಿ. ರಾತ್ರಿಗಳೆಲ್ಲ ಸುಖದ ಕನಸುಗಳಾಗಿ ಮತ್ತೆ ಹಗಲುಗಳೆಲ್ಲ ದುಃಖದ ನೆನಪುಗಳಾಗಿ ಪಾಪದ ಎತ್ತಿನ ಬಂಡಿಯ ತಕ್ಕಡಿಯಾಗಿ ಈ ಕಾಲವೆಂಬ ಕೈಯಲ್ಲಿ ತಕ್ಕಡಿಯಾಗಿ ಬಾಳೋದೇ ಇಲ್ಲಿ ದಿನ ದಿನವೂ ಕಥೆಗಳಾಗಿ ಕಾಣುತ್ತಮ್ಮ ಮನುಷ್ಯನಾಸೆಗಳೇ ವ್ಯಥೆಗಳಾಗಿ ಉಳಿಯುತ್ತಮ್ಮ ವಿಧಿಯಾಟ ಹುಡುಗಾಟ ಹೆತ್ತವರೆದೆಯಲಿ ಬೆಂಕಿಯ ಊಟ ಚಂದಿರನಿಲ್ಲದ ಆ ಬಾನಿನಲ್ಲಿ ಬೇರೆ ಯಾವ್ದಾರು ಒಂದು ಹಾಡು ಹಾಡ್ತೀರಾ? ಉಡಿಸುವೆ ಬೆಳಕಿನ ಸೀರೆಯ ಚೋರು ನೀ ಸಹಕರಿಸೋ ನಿನ್ನ ಕಣ್ಣಿಗೀಗ ನಾ ಹೇಗೆ ಕಂಡರೂನು ಅದೇ ಚಂದ. ढूंढते तेरा खुदा मुझको रब मिला आबदाना मेरा. ರಕ್ಷಿತಾ, ಎಲ್ಲಿಂದ ಬರ್ತಾ ಇದ್ದೀರಿ? ಮಂಗಳೂರು ಸರ್. ಏನು ಹಾಡ್ತೀರಿ? ಏರಿ ಮೇಲೆ ಏರಿ ಸಾಂಗ್. ಹಾಡಿ. ಏರಿ ಮೇಲೆ ಏರಿ ಆಮೇಲೆ ಕೆಳಗೆ ಹಾರಿ ಆ ಹಕ್ಕಿ ಬಂತು ಕುಂತೈತಲ್ಲೋ ಮಾವ ಕಾದೈತೆ ಆ ಸೊಕ್ಕೈತೆ ಆ ಕೊಬ್ಬೈತೆ ಏರಿ ಮೇಲೆ ಏರಿ ಆಮೇಲೆ ಕೆಳಗೆ ಹಾರಿ ಆ ಹಕ್ಕಿ ಬಂತು ಕುಂತೈತಲ್ಲೋ ಮಾವ ಕಾದೈತೆ ಆ ಸೊಕ್ಕೈತೆ ಆ ಕೊಬ್ಬೈತೆ ಗುರ್ಗುಟ್ಟಿ ನೋಡಿ ಗುರ್ರನ್ನ ಬೇಡ ಗುರ್ಗುಟ್ಟಿ ತಾಳ ಕದ್ದಲು ಬೇಡ ಗುಮ್ನ ಹಂಗೆ ಸುಮ್ಕಿರಬೇಡ ಗುಮ್ನ ಹಂಗೆ ಸುಮ್ಕಿರಬೇಡ ಗುಂಪಿನಲ್ಲಿ ಕೆಣಕಾಡಬೇಡ ಹ ಹ ಹ ಹ ಮಾವ ಹ ಹ ಹ ಹ ಮಾವ ಏರಿ ಮೇಲೆ ಏರಿ ಆಮೇಲೆ ಕೆಳಗೆ ಹಾರಿ ಆ ಹಕ್ಕಿ ಬಂದು ಕುಂದೈತಲ್ಲೋ ಮಾವ. ಎಲ್ಲವೂ ಚೆನ್ನಾಗಿದೆ, ಸಿಂಗ್ ಎಲ್ಲ ಚೆನ್ನಾಗಿದೆ. ಬಟ್ ಕೆಲವೊಂದು ಜಾಗದಲ್ಲಿ ಮಾತ್ರ ಶ್ರುತಿ ಸ್ವಲ್ಪ ಆ ಕಡೆ ಈ ಕಡೆ ಆಗುತ್ತೆ. ಗೊತ್ತಿದೆಯಾ ಅದು ನಿಮಗೆ ಆಗುತ್ತಂತ? ಆಮೇಲೆ ಹೈ ನೋಟ್ ಹಿಟ್ ಮಾಡುವಾಗ ಸ್ವಲ್ಪ ಜಾಗೃತಿ ಆಗಿರಬೇಕು. ಬಟ್ ಅದರ್ವೈಸ್ ಯು ಆರ್ ಅ ವೆರಿ ಗುಡ್ ಸಿಂಗರ್. ಓಕೆ, ಆಲ್ ದಿ ಬೆಸ್ಟ್ ರಕ್ಷಿತಾ. ಥ್ಯಾಂಕ್ ಯು. Oh
ನಮಸ್ತೆ ರಮೇಶ್. ನಮಸ್ತೆ ಸರ್ ಎಲ್ರಿಗೂ. ಎಲ್ಲಿಂದ ಬರ್ತಾ ಇದ್ದೀರಿ? ನಾನು ನಿಟ್ಟೆಯಿಂದ ಬಂದಿದ್ದೇನೆ. ನಿಟ್ಟೆ, ಓಕೆ. ಏನು ಹಾಡು ಆಡ್ತಾ ಇದ್ದೀರಿ? ನಾನು ನನ್ನ ಹೆಂಡತಿ ಈ ಚಿತ್ರದ ಒಂದು ಫಾಸ್ಟ್. ಯಾವ ಹಾಡು? ಯಾರೇ ನೀನು ಯಾರು ಇನ್ ರೋಜಾ ಫಾಸ್ಟ್ ನಂಬರ್. ಓಕೆ, ಸ್ಟಾರ್ಟ್ ಮಾಡಿ. ಆಲ್ ದ ಬೆಸ್ಟ್. ಇದು ಹೂವಿನ ಲೋಕವೇ, ಇಲ್ಲಿ ಗೆಳತಿಯರಿಲ್ಲವೇ, ಹೇಗೆ ನಾ ಹಾಡಲಿ ಹೇಳಿ ಹೂಗಳೇ, ಯಾರ ನೀನು ರೋಜಾ ಹೂವೆ, ಯಾರ ನೀನು ಮಲ್ಲಿಗೆ ಹೂವೆ, ಹೇಳುವೋ ಚೆಲುವೆ ಚೆಲುವಿನ ಹೂವೆ. ಫಾಸ್ಟ್ ನಂಬರ್ ಚೆನ್ನಾಗಿ ಆಡ್ತಾ ಇದ್ದೀರಾ. ಸಾಫ್ಟ್ ನಂಬರ್ ಯಾವ್ದಾರು ಹಾಡ್ಬೋದಾ? ಒಂದು 2 ಲೈನ್. ಭಲೆ ಭಲೆ ಚೆಂದದ ಚೆಂದುಳ್ಳಿ ಹೆಣ್ಣು ನೀನು, ಮಿಂಚು ಕೂಡ ನಾಚುವ ಮಿಂಚಿನ ಬಳ್ಳಿ ನೀನು, ಭಲೆ ಭಲೆ ಚೆಂದದ ಚೆಂದುಳ್ಳಿ ಹೆಣ್ಣು ನೀನು, ಮಿಂಚು ಕೂಡ ನಾಚುವ ಮಿಂಚು. ಓಕೆ ರಮೇಶ್, ತುಂಬ ಚೆನ್ನಾಗಿದೆ. ಡೆಪ್ತ್ ಥ್ರೋ ಎಲ್ಲ ಚೆನ್ನಾಗಿದೆ. ಸ್ವಲ್ಪ ಪಿಚ್ಚಿಂಗ್ ಬಗ್ಗೆ ಒಂದು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಬೇಕು. ಎಷ್ಟು ವರ್ಷದಿಂದ ಹಾಡ್ತಾ ಇದ್ದೀರಿ? ಒಂದು 10 ವರ್ಷ. SP ಬಾಲಸುಬ್ರಹ್ಮಣ್ಯಂ ಥರನೇ ಹಾಡ್ತಾ ಇದ್ದೀರಿ. ಚೆನ್ನಾಗಿದೆ ರಿಯಲಿ. ಸಿನಿಮಾದಲ್ಲಿ ಯಾವ ರೀತಿ ಹಾಡಬೇಕು ಅನ್ನುವಂಥ ಕೆಲವು ವಿಷಯಗಳು ನಿಮ್ಮ ಸಿಂಗಿಂಗ್ನಲ್ಲಿ ಕಾಣಿಸ್ತಾ ಇದೆ. ಚೆನ್ನಾಗಿದೆ, ಗುಡ್. ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ನಮಸ್ತೆ ಸಂದೇಶ್ ಅವರೇ, ನಮಸ್ತೆ. ಎಲ್ಲಿಂದ ಬರ್ತಿದ್ದೀರಾ? ಬಂಟ್ವಾಳ. ಬಂಟ್ವಾಳ. ಯಾವ ಹಾಡು ಆಡಬೇಕು ಅಂದ್ಕೊಂಡಿದ್ದೀರಾ? ಮದಿರೆಂಗಿ ಅಂತ ತುಳು. ತುಳು ಸಾಂಗ್. ಆಲ್ ದ ಬೆಸ್ಟ್. മതിരങ്കി മഞ്ചാലില തിങ്കിട് അങ്കായിടേ ഉടലൊഞ്ചി കടലാനക സെരക്കുലൈ അരബായിടേ ബിരുഗാളി ബീജുണ്ട് തുടരൊഞ്ചി നലിതുണ്ട് ಕತ್ತಲೆ ಕವಿಯೊಂದುಂಡು ಕತ್ತಲೆ ಕವಿಯೊಂದುಂಡು. ಶುಭಮ್ ಅವರೇ, ಎಲ್ಲಿಂದ ಬರ್ತಾ ಇದ್ದೀರಿ? ಮಂಗಳೂರು ಸರ್. ಸ್ಟಡಿ ಮಾಡ್ತಾ ಇದ್ದೀರಾ? ಇಲ್ಲ ಸರ್, ಕಲ್ತಾಯಿತು, ಈಗ ಜಾಬ್ ಮಾಡ್ತೀನಿ. ಓಕೆ, ಹಾಡ್ತಾ ಇದ್ದೀರಾ? ಕ್ಲಾಸಸ್ ಸೇರಿದ್ದೇನೆ ಸರ್. ಓಕೆ, ಏನು ಹಾಡ್ತೀರಿ? ಗುಲಾಬಿ ಅಂಕೆ. ಶುರು ಮಾಡಿ. शोभा मगर मिल गई तुझसे नजर, मिल गया दर्द जिगर, सुन जरा बेखबर. शोभा मगर मिल गई तुझसे नजर, मिल गया दर्द जिगर, सुन जरा बेखबर. जरा सा हंस के जो देखा तूने, मैं तेरे बिस्मिल बन गया. ರಿಮಿಕ್ಸ್ ಮಾಡಿಬಿಟ್ರಾ ಸರ್? ಹಾಡು ರಿಮಿಕ್ಸ್ ಮಾಡಿದ್ರಾ? ಓಕೆ ಓಕೆ, ಚೆನ್ನಾಗಿತ್ತು. ಥ್ಯಾಂಕ್ ಯು ಸರ್. सामने ये कौन आया, दिल में हुई हलचल, देख के बस एक ही झलक हो गए हम पागल. हे सामने ये कौन आया, दिल में हुई हलचल, देख के बस एक ही झलक हो गए हम पागल. अरे बातें मुलाकातें हमसे तो होगी, अरे हमसे मिलेंगे वो आज नहीं कल कल. नैनों की मत मानियो रे, नैनों की मत सुनियो, नैनों की मत मानियो रे, नैनों की मत सुनियो, नैनों की मत सुनियो रे, नैना ठग लेंगे, नैना ठग लेंगे, ठग लेंगे, नैना ठग लेंगे. जगते जादू फूकेंगे रे, जगते जगते जादू, जगते जादू फूकेंगे रे, नैना बंजर कर देंगे, नैना ठग लेंगे, नैना ठग लेंगे, ठग लेंगे, नैना ठग लेंगे. ಪೆಪಿ ಸಾಂಗ್ ಒಂದು 2 ಲೈನ್ ಯಾವ್ದು ಹಾಡ್ಬೋದು? गुलाबी आंखें
जो तेरी देखी शराबी ये दिल हो गया संभालो मुझको ओ मेरे यारो ये बड़ा मुश्किल हो गया ಸತ್ಯಜಿತ್ ಪ್ರಭು, ಎಸ್ ಎಲ್ಲಿಂದ ಬಂದ್ರಿ? ಮ್ಯಾಂಗ್ಳೂರ್ ಸರ್. ಏನು ಹಾಡ್ತೀರಿ? ಲೈಫಿನ ಮೆಟ್ರೋ ಚಿತ್ರದ್ದು ಇಂದಿನೂ ದಿಲ್ ಮೇರ. ಓಕೆ, ಶುರು ಮಾಡಿ. ಚರಣದಿಂದ ಸ್ಟಾರ್ಟ್ ಮಾಡಿ. ಎಲ್ಲಿಂದ ಬೇಕಾದ್ರೆ ಶುರು ಮಾಡಿ, ನಮಗೆ ನಿಮ್ಮ ವಾಯ್ಸ್ ಬೇಕು. बेरंग सी है बड़ी जिंदगी कुछ रंग तो भरूं मैं अपने तन्हाई के वास्ते अब कुछ तो करूं जब मिले थोड़ी फुर्सत जब मिले थोड़ी फुर्सत खुद से कर लूँ मोहब्बत है तुझे भी इजाजत कर ले तू भी मोहब्बत आशियाना मेरा साथ तेरे हैं ना ढूंढते तेरा खुदा मुझको रब मिला आबदाना मेरा साथ तेरे हैं ना ढूंढते तेरा खुदा मुझको घर मिला तू जो मिला तो हो गया मैं काबिल तू जो मिला तो हो गया सब हासिल हाँ ఒక ఎంకల ఓలు ఫంక్షన్ ఆపుండాల ಅಮಿಷನ ಪದ್ಯ ಉಂಡು ಬಂಡ ಅಡಿಗೆ ಮಾತೆಲ್ಲ ಬರ್ತೀವಿ ಶಾರದೆ ದಯ ತೋರಿದೆ ಶಾರದೆ ದಯ ತೋರಿದೆ ನಿನ್ನ ಕರುಣೆಯ ಕಡಲಲ್ಲಿ ಮುತ್ತಾದೆ ಮುತ್ತಾದೆ. ಭಾವ ರಾಗ ತಾಳ ಎಲ್ಲ ದೈವದತ್ತವಾಗಿ ಸಿಕ್ಕಿದಂಥ ಒಬ್ಬ ವಿದ್ಯಾರ್ಥಿ. ನನಗೆ ಸಂಗೀತ, ಯಕ್ಷಗಾನ ಹಾಗೂ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು ತುಂಬ ಇಷ್ಟ. ನಮ್ಮ ಸೂಪರ್ ಸಿಂಗರ್, ನಮ್ಮ ಸೂಪರ್ ಸಿಂಗರ್. ಸೂಪರ್ ಸಿಂಗರ್ ವೇದಿಕೆ ಶಾರದೆಯ ಆರಾಧಕರನ್ನ ತನ್ನ ಮಡಿಲಿಗೆ ಬರಮಾಡಿಕೊಂಡಿದೆ. ಸದ್ಯಕ್ಕೆ ಈ ವೇದಿಕೆಯಲ್ಲಿ ಬರ್ತಾ ಇರುವಂತಹ ಮಹಾನ್ ಪ್ರತಿಭೆ ಬಂಟ್ವಾಳದ ಸುಂದರ ಪರಿಸರದ ನೇತ್ರಾವತಿ ನದಿ ತೀರದ ಹಚ್ಚ ಹಸುರಿನ ನಡುವೆ ಕಂಗೊಳಿಸುವ ಸುಂದರವಾದ ಮನೆಯಲ್ಲಿ ಅರಳುತ್ತಿರುವ ಮೊಗ್ಗು, ಅದೇ ಅಮಿಶ್ ಕುಮಾರ್ ಎಂಬ ಬಾಲ ಪ್ರತಿಭೆ. ಕಲಿತಾ ಇರೋದು 8ನೇ ತರಗತಿ. ವಿದ್ಯಾಭ್ಯಾಸದ ಸಾಧನೆಯ ಜೊತೆಗೆ ಕಲಾ ಸಾಧನೆಯೂ ಅಪಾರ. ಅಮೀಶ್ ಕುಮಾರ್ ಭಾರಿ ಒಂಜಿ ಬುದ್ಧಿವಂತಿಕೆದ ಆದರ್ಶ ವಿದ್ಯಾರ್ಥಿ. ಈ ವರ್ಷ ಎಂಕ್ಲಿಗೆ 10 ವರ್ಷದ ಸಂಸ್ಥೆ ಹಿಡಿದು 4754 ಜೋಕುಲು ಇನಿ ಸಂಸ್ಥೆದ ಮುಖಾಂತರ ಸಾಂಸ್ಕೃತಿಕ ಚಟುವಟಿಕೆದ ಬಗ್ಗೆ ಕಲ್ತೊಂದುಲ್ಲ. ಐಟ್ ಅಮೀಶ್ ಕುಮಾರ್ ಒರಿ. ಅಮೀಶ್ ಕುಮಾರ್ ಯಕ್ಷಗಾನದ ಅವಾರ್ಡ್ ಅತ್ತಂಡ ಶಾಸ್ತ್ರೀಯ ಸಂಗೀತದ ಅವಾರ್ಡ್ ಐ ಸುರುಟಾದು ಆ ಯಕ್ಷಗಾನದ ಸುರುಕು ವೇದಿಕೆಗೆ ಪೊಗ್ಗುನ ಪೊರ್ತುಡು ಸುರುಕು ಗುರುಕೊಂಜಿ ಅಡ್ಡ ಬೂರ್ದು ಐದು ಬಕ್ಕ ದೇವರಿಗೆ ಪ್ರಾರ್ಥನೆ ಮಲ್ತದು ಬಾರಿ ಭಕ್ತಿಪೂರ್ವಕವಾದ ಯಕ್ಷಗಾನನ ನಾಟ್ಯ ಮಲ್ಪೆ. ಸಂಗೀತ ಆಡ್ಲಾವಡು ಎಂಕಲ್ನ ಬೇತೆ ಬೇತೆ ಊರುಡು ಎಂಕುಲು
ರಸಮಂಜರಿ ಕಾರ್ಯಕ್ರಮ ರಾಗರಂಜನಿ ರಸಮಂಜರಿ ಕಾರ್ಯಕ್ರಮ ಕೊರ್ಪುನ ಪೊಟ್ಟೊಡ್ಲಂಚೇನೆ ಎದುರುಡು ಆ ವೇದಿಕೆದ ಎದುರುಡು ಏರಣ್ಣ ಹಿರಿಯಕ್ಕಲಿತ್ತಿರಡಲ್ಲ ಅಕಲ್ನ ಆಶೀರ್ವಾದನ ಪತೊಂದು 5 ಒಕ್ಕ ವೇದಿಕೆಗೆ ಪೋಪುನಂಚಿನ ಒಂಜಿ ಅದ್ಭುತ ಪ್ರತಿಭಾವಂತ ಬಾಲ ಪ್ರತಿಭೆ ಅಮೀಶ್ ಕುಮಾರ್ ಎಂ. ತಂದೆ ತಾಯಿಯ ಆಸೆಯಂತೆ ಕಾಲಿಗೆ ಗೆಜ್ಜೆ ಕಟ್ಟಿ ರಂಗ ಪ್ರವೇಶ ಮಾಡಿದ ಪೋರ ಈ ಅಮೀಶ್ ಕುಮಾರ್. ಹಾಯ್, ಎಲ್ರಿಗೂ ನಮಸ್ಕಾರಗಳು. ನನಗೆ ಸಂಗೀತ, ಯಕ್ಷಗಾನ ಹಾಗೂ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು ತುಂಬ ಇಷ್ಟ. ನನ್ನ ತಂದೆ ತಾಯಿ ಆಗಲಿ ಹಾಗೂ ನನ್ನ ಪ್ರೀತಿಯ ಮೋಹನ್ ದಾಸ್ ಕೊಠಾರಿ ಸರ್ ಆಗಲಿ ತುಂಬ ಅವಕಾಶವನ್ನು ಕೊಟ್ಟು ನನಗೆ ಇಲ್ಲಿವರೆಗೆ ಬೆಳೆಸಿದ್ದಾರೆ. ಹಾಗೂ ಅಂಕಲ್ ಆಂಟಿ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ಗಳು ಇದಕ್ಕೆ ಕಾರಣ. ಅಂಬರೀಶ್ವರಿ ಶ್ರೀ ಲಲಿತೆ ಮಾಮವಾ ಹೇಮಗಿರಿಧನಯೇ ಹೇಮಲತೆ. 5 ವರ್ಷದಿಂದ ಯಕ್ಷಗಾನದ ಕಲಿಕೆ ಮಾಡುತ್ತಿರುವ ಈತ ಸಹಪಾಠಿಗಳ ಅಚ್ಚುಮೆಚ್ಚಿನ ಸ್ನೇಹಿತ, ಗುರುಗಳ ಅಪ್ಪಟ ಶಿಷ್ಯ. ಅಮೀಶ್ ಕುಮಾರ್ ಎನ್ನುವಂಥ ಪ್ರತಿಭೆ ಅದು ನಮ್ಮ BC ರೋಡ್ ಮಾತ್ರ ಅಲ್ಲ, ಚಿನ್ನರ ಸೇವಾ ಟ್ರಸ್ಟಲ್ಲಿ ಮಾತ್ರ ಅಲ್ಲ, ಇಡೀ ಒಂದು ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಗೆ ಅದೊಂದು ಆ ಒಂದು ಪ್ರತಿಭೆಯ ಹೆಸರು ಇವತ್ತಿಗೆ ಕೇಳಿ ಬರ್ತಿದೆ ಅನ್ನೋದಕ್ಕೆ ಸಂತೋಷ ಆಗ್ತಿದೆ. ಯಾಕೆಂತ ಹೇಳಿದರೆ ಆ ಹುಡುಗನಲ್ಲಿ ಇರುವಂಥ ಶ್ರದ್ಧೆ. ಮನುಷ್ಯನಿಗೆ ಮುಖ್ಯವಾಗಿ ಬೇಕಾಗಿದ್ದು ಶಿಸ್ತು ಇಲ್ಲದೆ ಯಾವುದೇ ಒಂದು ಕೆಲಸವನ್ನು ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಅಂಥ ಒಂದು ಶಿಸ್ತು ಎನ್ನುವಂಥ ಒಂದು ಹಿಡಿತವನ್ನು ಇಟ್ಕೊಂಡಂಥ ಹುಡುಗ ಅಂದರೆ ಅಮೀಶ್ ಕುಮಾರ್. ನಾನು ನೋಡಿದ ಇದರಲ್ಲಿ ನನಗೆ ಸಾಮಾನ್ಯ ಒಂದು 500 ಶಿಷ್ಯರಿದ್ದಾರೆ. ಆ ಶಿಷ್ಯರಲ್ಲಿ ನಾನು ಇಲ್ಲಿ ಒಂದು ಗುರುತಿಸಿದ ಮಗು ಅಂತೇಳಿದರೆ ಅಮೀಶ್ ಕುಮಾರ್ ಅಂತ ಹೇಳಿಕ್ಕೆ ತುಂಬ ಇಷ್ಟಪಡ್ತೇನೆ. ಅವನಲ್ಲಿ ಶಿಸ್ತು ಮಾತ್ರ ಅಲ್ಲ, ಒಂದು ಕಲೆಗೆ ಕೊಡುವಂಥ ಒಂದು ಭಯ ಭಕ್ತಿ ಇರ್ಬೋದು, ಆ ಕಲೆಯನ್ನು ಆರಾಧನೆ ಮಾಡೋದಿರ್ಬೋದು, ಅದೆಲ್ಲವೂ ಆ ಹುಡುಗನಲ್ಲಿ ಇದೆ. ಅದನ್ನು ತುಂಬ ಖುಷಿಯಾಗಿದೆ ನನಗೆ. ಯಕ್ಷಗಾನದಲ್ಲಿ ಎಷ್ಟು ಅಭಿಮಾನಿಗಳನ್ನು ನಾವು ಇಟ್ಕೊಂಡಿದ್ದಾನೆ ಗಟ್ಟಿಯಾಗಿ, ಅದಕ್ಕಿಂತ 2 ಪಟ್ಟು ಅವನು ಸಂಗೀತದಲ್ಲಿ ಇಟ್ಕೊಂಡಿದ್ದಾನೆ. ನಾನು ಕೋಳಿಕೆ ರಂಗ, ನಾನು ಕೋಳಿಕೆ ರಂಗ, ನಾನು ಕೋಳಿಕೆ ರಂಗ, ನಾನು ಕೋಳಿಕೆ ರಂಗ. ಈ ಬಾಲ ಪ್ರತಿಭೆಗೆ ಆಧಾರವಾಗಿ ಇರೋದು ತಂದೆ ತಾಯಿ ಹಾಗೂ ಮನೆಯವರು, ಜೊತೆಗೆ ಗುರುವಿನ ಸ್ಥಾನದಲ್ಲಿ ಇದ್ದು ಇವನ ಆಗು ಹೋಗುಗಳನ್ನು ಗಮನಿಸೋದು ಇವರೇ. ಅಮೀಶ್ ಕುಮಾರ್ ಎಂಕಲ ಚಿನ್ನರ ಲೋಕ ಸೇವಾ ಟ್ರಸ್ಟ್ ಅಂಚೆನೆ ಕನ್ನಡ ಮತ್ತು ಸಂಸ್ಥೆ ಇಲಾಖೆ ನೇತವತಿ ಬೆಂಗಳೂರು ನೇತವತಿರ್ದು ನಡತಿನಂಚಿನ ಚಿನ್ನರೋತ್ಸವ 2014 ಕಾರ್ಯಕ್ರಮ ಚಿನ್ನರ ಪ್ರಶಸ್ತಿನ ಪಡೆಯನಂಚಿನ ಒಂಜಿ ಬಾಲ ಪ್ರತಿಭಾವಂತ ಅದ್ಭುತ ಒಂಜಿ ಪ್ರತಿಭಾವಂತ ಬಾಲ ಪಂಡ ತಪ್ಪ ಒಂದು. ಈ ವರ್ಷ ಪರಮ ಪೂಜ್ಯ ಶ್ರೀ ಕಾವಂದೇರ್ನ ಆಶೀರ್ವಾದಡ್ ಬಂಟ್ವಾಳ ತಾಲೂಕುದ ಮೊಗರ್ನಾಡು ಮೇ ತಿಂಗಳು ಚಿನ್ನರೋತ್ಸವ 2016 ಪಂಪನ ಕಾರ್ಯಕ್ರಮ ನಡಪೆರಂಡು. ನೇಟ್ ಈತ್ ಮಲ್ಲ ಒಂಜಿ ಅದ್ಭುತವಾಯಿನ ಮಲ್ಲ ಕಾರ್ಯಕ್ರಮ ಅಮೀಶ್ ಕುಮಾರ್ ಎಂ ಐತ ಅಧ್ಯಕ್ಷ ಸ್ಥಾನನ ಅಮೀಶ್ ಕುಮಾರ್ಗೆ ತಿಕ್ಕದಿರು ಪಂಡ್ರೆ ಯಾನ್ ಖುಷಿ ಪಡೆಪೆ. ಈ ಬಾಲೆ ನನಾತು ಮಲ್ಲ ಗಾಯಕ ಆದು ಮಲ್ಲ ಕಲಾವಿದೆ ಆದು ಬುಲೆವಡು ಪಂಡದು ಎನ್ನ ಆಸೆ.
ಗಂಡು ಕಲೆ ಯಕ್ಷಗಾನದಲ್ಲಿ ಮಿಂಚಿರುವ ಅಮೀಶ್ ಕುಮಾರ್ ಕಳೆದ 1.5 ವರ್ಷಗಳಿಂದ ಹಾಡುಗಾರಿಕೆಯನ್ನು ಕೂಡ ಕಲಿತಾ ಇದ್ದಾರೆ. ಅಮೀಶ್ ಕುಮಾರ್ ಎನ್ನ ಮೂಜಿನ ಮಗೆ ಅವತ್ತಿಂದ ನನ್ನ ಪಪ್ಪಗೆ ಸಂಗೀತ ಪಂಡ ಮಸ್ತ್ ಇಷ್ಟ ಇತ್ತು. ಅವೇ ಪ್ರಕಾರ ಎಂಕ್ಲು ಸಂಗೀತ ಕ್ಲಾಸ್ ಪಾಡ್ಯ ಅಂಚನೆ ಸಂಗೀತ ಸರ್ ಅವ್ರನ್ನ ವಾಯ್ಸ್ ಕೇಂದು ಮಸ್ತ್ ಎಡ್ಡೆ ಪನ್ಪೆ ಪಣದು ಪಂಡೇರು. ಅವೇನು ಇಂಕ್ಲ ಸೇರುಲ್ಲೇರು ಮೋಂದಸ್ ಕೊಟ್ಟರಿ ಸೇರುಲ್ಲೇರು ಆರು ಮಸ್ತ್ ಇಷ್ಟಪಡ್ದು ಆಯಗ ಒಂಜೊಂಜೆ ಕಡೆ ಅವಕಾಶ ಕೊರೊಂದು ಬತ್ತೇರು. ಅಲ್ಪ ಮಸ್ತ್ ಜನ ಆಯನ ಅಭಿಮಾನಿಲು ತಿಕ್ಕೇರು ತಿಕ್ಕಿದ ನನಗೆ ಓಲು ಪೋದು ಪ್ರೋಗ್ರಾಮ್ ಕೊರನಲ್ಲ ಆಯ ಸರ್ಗ್ಲ ಎಂಕ್ಲ ಎಡ್ಡೆ ಪುದರ್ ಬರೋಂತ. ಶಾರದೆ ದಯ ತೋರಿದೆ, ಶಾರದೆ ದಯ ತೋರಿದೆ, ನಿನ್ನ ಕರುಣೆಯ ಕಡಲಲ್ಲಿ ಮುತ್ತಾದೆ ಮುತ್ತಾದೆ. ಅಮೀಶ್ ಕುಮಾರ್ ಒಳ್ಳೊಂದು ಸ್ವಭಾವದ ಗುಣ ನಡತೆ ಉಳ್ಳಂಥ ಒಬ್ಬ ಹುಡುಗವ. ಸಂಗೀತದ ಬಗ್ಗೆ ಅವನು ಹೇಳೋದಂದರೆ ಅವನಿಗೆ ಒಳ್ಳೆ ಭಾವ, ರಾಗ, ತಾಳ ಎಲ್ಲ ದೈವದತ್ತವಾಗಿ ಸಿಕ್ಕಿದಂಥ ಒಬ್ಬ ವಿದ್ಯಾರ್ಥಿ. ಅವನು ಸಾಧಾರಣ 1-1.5 ವರ್ಷದ ಅಂದಾಜೆ ಆಗ್ಬೋದು ಹೆಚ್ಚು ಕಮ್ಮಿ ಸಂಗೀತ ಅಭ್ಯಾಸ ಮಾಡಲಿಕ್ಕೆ ಶುರು ಮಾಡಿ. ಈಗ ಒಂದು ಹಲವು ಸ್ಟೇಜ್ನಲ್ಲಿ ನನ್ನೊಟ್ಟಿಗೆ ರಸಮಂಜರಿಯಲ್ಲಿ ಕೂಡ ಹಾಡಿದ್ದಾನೆ ಸುಮಾರು ಸ್ಟೇಜಲ್ಲಿ. ಒಳ್ಳೊಂದು ಹಲವು ಕಡೆ ಅವನಿಗೆ ಪ್ರಶಸ್ತಿಗಳು ಅದು ಇದು ಅಂತೇಳಿ ಸುಮಾರು ಸಿಕ್ಕಿದೆ ಅವನಿಗೆ. ಮತ್ತು ಇನ್ನು ಅವನ ವಾಯ್ಸಿನ ಬಗ್ಗೆ ಹೇಳುವುದಂದರೆ ಸೂಪರ್ ವಾಯ್ಸ್ ಅವನದ್ದು. ಅವನಿಗೆ ಯಾವ ರೇಂಜಲ್ಲಿ ಬೇಕಾದ್ರೆ ಹಾಡ್ತಾನೆ. ಸಿ ಶಾರ್ಪ್, ಯಾವ ಸ್ಕೇಲ್ ಇಟ್ಟರು ಯಾವ ಸ್ಕೇಲ್ನಲ್ಲಿ ಬೇಕಾದ್ರೆ ಹಾಡ್ತಾನೆ. ಅವನಿಗೆ ಆ ಮಟ್ಟಿಗೆ ಏನು ತೊಂದರೆ ಇಲ್ಲ ಅವನದ್ದು. ಅದಾದ ಕ್ಲಾಸಿನಲ್ಲಿ ಅವನಿಗೆ ಎಂಥದ್ದು ನಾವು ಹೇಳಿಕೊಡ್ತೇವೆ ಸಂಗೀತದಲ್ಲಿ ಅದನ್ನು ಹಂಗೆ ಬರುವ ಕ್ಲಾಸಿಗೆ ಬಂದು ನಮಗೆ ಅದನ್ನು ಕರೆಕ್ಟಾಗಿ ಅದನ್ನು ಹೇಳಿ ತೋರಿಸುವಂಥ ಒಂದು ಗುಣನಡತೆ ಉಳ್ಳಂಥ ಹುಡುಗ ಅವ. ಈಗ ಹಲವು ಭಕ್ತಿ ಗೀತೆ ಕಾರ್ಯಕ್ರಮ, ರಸಮಂಜರಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಳ್ಳೊಂದು ಯಶಸ್ವಿಯನ್ನು ಗಳಿಸಿದಂತಹ ವಿದ್ಯಾರ್ಥಿ ಅವ. ಈಗ ನಮ್ಮ ಸೂಪರ್ ಸಿಂಗರ್ ಕಾರ್ಯಕ್ರಮದಲ್ಲಿ ಅವ ಭಾಗವಹಿಸ್ತಾ ಇದ್ದಾನೆ. ಅವನಿಗೆ ಒಳ್ಳೊಂದು ಶುಭವಾಗಲಿ ಅಂತೇಳಿ ಹಾರೈಸುತ್ತಾ ನನ್ನ ಅನುಗ್ರಹ ಅವನಿಗೆ ಸದಾ ಇರುತ್ತೆ. ಅವನಿಗೆ ಎಲ್ಲ ಗುರು ಹಿರಿಯರ ಅನುಗ್ರಹ ಇರಲಿ ಎಂದು ನಾನು ಹಾರೈಸುತ್ತಾ ಇದ್ದೇನೆ ಅವನಿಗೆ. ನೂರಕ್ಕೂ ಅಧಿಕ ವೇದಿಕೆಗಳಲ್ಲಿ ಸಂಗೀತದ ಪ್ರದರ್ಶನ, 200ಕ್ಕೂ ಅಧಿಕ ವೇದಿಕೆಗಳಲ್ಲಿ ಯಕ್ಷಗಾನ ಪ್ರದರ್ಶನ. 2014ರಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು ಮತ್ತು ಚಿಣ್ಣರ ಲೋಕ ಸೇವಾ ಟ್ರಸ್ಟ್ ಬಂಟ್ವಾಳ ಇದರ ವತಿಯಿಂದ ಚಿಣ್ಣರ ಲೋಕ 2014 ಪ್ರತಿಭಾ ಪುರಸ್ಕಾರ ಜೊತೆಗೆ ಹಲವು ಸನ್ಮಾನಗಳು ಇವರನ್ನ ಹುಡುಕಿಕೊಂಡು ಬಂದಿವೆ. ಪಂಡ ಆ ವಿಷಯ ಮಲ್ಪುಂಡಲ್ಲ ಹಿರಿಯಾಕ್ಲ ಒಂಜಿ ಕಾರ್ ಬತ್ತದು ಆಶೀರ್ವಾದ ಇತ್ತವನ್ನ ಬೊಕ್ಕ ಓಡೆ ಪದ್ಯ ಬನೆಯರು ಪೋಯರ್ ಇತ್ತನಲ್ಲ ಏನಂಡೆ ಒಂಜಿ ಫೋನ್ ಮಲ್ತಕೇನ್ವಿ ದೊಡ್ಡ ಯಾನಿಂಚಿನಡೆ ಪೋಪೆ ಇಂಕೊಂಜಿ ಆಶೀರ್ವಾದ ಮಲ್ಪನಿ ನಾನು ಮುಳ್ತುರ್ದೆ ಕಾರ್ ಬತ್ತವೆ ಇರೊಂಜಿ ಆಶೀರ್ವಾದ ಮಲ್ಪಲಿ ದೊಡ್ಡ ಅಂದಕ್ಕೇನು ಅಪ್ಪ ಇಂಗೆ ದಿಂಜ ಖುಷಿ ಆಪುಂಡು ಎಣ್ಣೆ ಎಡ್ಡೆ ಒಂಜಿ ಫುಳ್ಳಿ ಬಂದು ಮಾತೆಲ್ಲ ಒಂಜಿ ಕೊಚ್ಚಿ ರುಪ್ಪೇರ ಅಂಡ ಆಯನ ಒಂಜಿ ಇಂದುವೆ ಬೇತೇನೆ ಹಿರಿಯಾಕ್ಲೆ ಒಂಜಿ ಆಶೀರ್ವಾದ ದಿತ್ತವನ್ನ ಪತ್ತುನ ಪೂರಲ್ಲ ಬೊಕ್ಕ LKG ದಿಂಚಲ ವಾ ಒಂಜಿ ಪಾರ್ಟಿ ಪೋಂಡಲ್ಲ ಫಸ್ಟ್ ಪ್ರೈಸ್ ಬತ್ತಿ ಕೊಡ್ಲೆ ದೊಡ್ಡ ಇಂಕ ಫಸ್ಟ್ ಪ್ರೈಸ್ ಸಿಕ್ಕಿದ್ರು ದೊಡ್ಡ ಕೊಸಿ ಇಟ್ಟು ಪಂಡು ಪಂಡೊಂದು ಉಪ್ಪಿ ಅವ ಎಂಕ ಮಸ್ತ್ ಕೊಸಿತ್ತ ಸಂಗತಿ ಅಣ್ಣ ಅಯ್ಯನ ಪೂರ ಒಂಜಿ ಪಿದಾಯಿ ಕೊಂದರಡು ಪುನದು ಒಂಜಿ ಆಸೆ ಎಲ್ಲ ಇತ್ತು ಅವು ನಿಖಲ ಮುಖಾಂತರ ಇಂದು ಪಿದಾಯಿ ಬರ್ಪುಲೆ ಕಾಂಡು ಐಟು ಒಂಜಿ ಮಾತಾ ಜೋಕ್ಲೆಗಳ ಒಂಜಿ ಇಂದು ಉಪ್ಪುಂಡು ಅಕ್ಲನ ಕ್ಯಾರೆಟ್ ಉಪ್ಪುಂಡು ಐನ ಗುರಿತಾಡ್ಸ ಅಂಡ ಒಂಜಿ ಗುರು ಒಂದು ಬೋರ್ಡ್ ಐಕ್ ಗುರು ಐನ ಗುರಿತಾಯ್ಸಂಡ ಐಕ್ ಪ್ರೋತ್ಸಾಹ ಮಲ್ಪನಾಗ್ಲು ಉಪ್ಪೇರು ಆ ಪ್ರೋತ್ಸಾಹ ಮಲ್ತನ ಮಾತ್ರ ಜೋಕ್ಲು ತುಂಬ ಬರ್ತು ಇಜ್ಜಿನ ಸಾಧ್ಯ ಇಜ್ಜಿನ ಆಯ್ನ ಅಮ್ಮಗಳ ಸಂಗೀತ ಯಕ್ಷಗಾನ ಮಾತಾಡ್ಲಿ ಇಂಟ್ರೆಸ್ಟ್ ಇತ್ತುಂಡು ಇತ್ತನೆಲ್ಲ ಇನ್ನು ದುಮ್ಮ ಕೊಂದರ್ಪನಕ ಎಂಕ ಗೊತ್ತಿಜ್ಜಿ ಅಂಡಪ್ಪಾಗ ಅಂಚಾಯ್ತು ವಿಷಯಗೂ ಪೋತುಜಿ ಅಂಡೆಲ್ಲ ಆಳ್ನ ಇತ್ತಿನ ಪ್ರತಿಭೆನು ಮಗಟ್ಟ ಮಿತ್ತು ತೋಜಾದು ಕೊರಿಯಲು ಎಷ್ಟು ಏತು ಬಂಗ ಇತ್ತನೆಲ್ಲ ಮಗನ ಪೆರಿಯ ಬೋಂದು ಇತ್ತಲ್ಲ ಓಡೆ ದೂರ ಬೊಬ್ಬನ ಅಮ್ಮ ಹೆಂಗೆ ಇಂಚಿಂಚು ಪೋಯರ್ ಉಂಡು ಹೆಂಗೆ ಒತ್ತಿಗೆ ಬರೋ ದಾದ ಮಲ್ಪುನಿ ಅಮ್ಮ ಬಂದೆ ಅಂಡ ಅಲ್ಲಕೇನು ಅಲ್ಲ ಅಪ್ಪಗೆ ನಿನ್ನ ಮಲ್ಲ ಮಗನಲ್ಲಿ ತಂದು ಪೋಲ ಅಂದು ಪಂಡೊಂದು ಇತ್ತೆ ಅಂಚ ಒಕ್ಕ ಮಗೆಲ್ಲ ಅಂಚೇನೆ ಫೋನ್ ಮಲ್ಪನಾಗಲ್ಲ ಪೂರ ಪಂಡ ಯಾನ ಆಗಲ ಪಂಡೊಂದಿತ್ತೆ ಇಂಚಂಬೆ ಇಂಚ ಗೆಡ್ಡೆ ಇಂದು ತಿಕ್ಕದು ಆಗಲ ಖುಷಿ ಒಂದಿತ್ತು ಅಂಚ ఆయన ಚಿಕ್ಕಮ್ಮ ಚಿಕ್ಕಪ್ಪ ಒಕ್ಕನ ಮೆಗ್ಗಿಯಲ್ಲಿ ಆಗಲ ಅಂಚೇನೆ ಜೋಕಲ್ನ ಯಕ್ಷನ ಬಗ್ಗೆ ಪೂರ ಪನ್ನಾಗ ಆಗಲ ಒಂಜಿ ಖುಷಿ ಒಕ್ಕ ಎಂಕ್ಲ ಓಲು ಫಂಕ್ಷನ್ ಆಪುಂಡಲ್ಲ ಅಮಿಷನ ಪದ್ಯ ಉಂಡು ಬಂಡ ಅಡಿಗೆ ಮಾತೆಲ್ಲ ಬರ್ಪೇರು ಒಕ್ಕ ಎನ್ನ ಮೆಗಿದ್ದಿ ಮಾತೇರಿಗ್ಲ ದಿಂಜ ಇಂಟ್ರೆಸ್ಟ್ ಈ ಬಾಲ್ಯದ ಬಣ್ಣದ್ದು
ಪಂಡ ಎಡ್ಡೆ ಪುದಾರ್ಗೆ ಒಂದರ್ಪೆ ಎಂಕ್ಲ ಹಿಂದೇಟು ಒಂಜಿ ಕುಟುಂಬೋಡು. ತಂದೆ ತಾಯಿಯ ಆಶಾ ಕಿರಣ, ಹಿರಿಯವರ ಮುದ್ದಿನ ಕಂದ, ಅಣ್ಣಂದಿರ ನೆಚ್ಚಿನ ತಮ್ಮ, ಅತ್ತೆ ಮಾವಂದಿರ ಕಣ್ಮಣಿಯಾದ ಈ ಅಮಿಷ್ನ ಕೂಗಿಗೆ ಸಾಥ್ ಕೊಡ್ತಾರೆ ಮನೆ ಮಂದಿ. ಬುದ್ಧಿನ ಬುಟ್ಟೆ ಉರುಳೆ ಹೋಯ್ತು, ನಮ್ಮಯ ಹಕ್ಕಿ ಬಿಟ್ಟೆ ಬಿಟ್ಟೆ ನಿಮ್ಮಯ ಹಕ್ಕಿ ತಪ್ಪಿಸಿಕೊಳ್ಳಿ. ನಮ್ಮ ಟಿ ವಿ ಚಾನಲ್ ಪಾರ್ಟಿಷನ್ ಮಲ್ಪನೆ ಇಂಕ ಮಸ್ತ್ ಖುಷಿ ಆಂದುಂಡು. ದಾದಾಪನ್ನ ಇಂಕ ನಮ್ಮ ಟಿ ವಿ ಚಾನಲ್ ದಪ್ಪನ್ನ ಮೂಲುಂದತ್ತು ಯಾನು ಉಪ್ಪುನಿ ಗಲ್ಫುಡು ಆನ ಗಲ್ಫುಡ್ಲ ನಮ್ಮ ಫ್ರೆಂಡ್ಸ್ ನಕ್ಲು ಜಾಸ್ತಿ ಅದು ಬಲೆ ತಿಳಿಪೇಲೆ ಅವಡು ಅತ್ತ ನವಿಂಡಿ ಪಡಿಲ್ ನಕ್ಲು ಕಾಮಿಡೀಸ್ ಇಂದ ಅವಡು ಇಂಕ್ಲು ಪೂರಾ ಚಾನಲ್ ಇಂಕ್ಲು ತೂವಂದಿಲ್ಲ ಪೂರ ಫ್ರೆಂಡ್ಸ್ ನಕ್ಲು ಇತ್ತೆ ಪನ್ನ ಇಂಕೊಂಚ ಹೆಮ್ಮೆ ದಾದಾಪನ್ನ ಎನ್ನ ಅಕ್ಕ ನಮಗೆ ಬಾಯ್ ನಮ್ಮ ಸಿಂಗರ್ ಇನ್ನು ಮಲ್ತು ಪಾರ್ಟಿಸಿಪೇಟ್ ಮಲ್ತಂದುಲ್ಲೆ ಅಂಚೆ ಅದು ಇಂಕ ಮಸ್ತ್ ಖುಷಿ ಆಪನು ಯಾನಿತ್ತು ನಾನು ಒಂಜಿ ವಾಡು ಪೋಂದುಲ್ಲೆ ಆನ ಅವ್ಳು ಪೋಂಡಲ್ಲ ಇಂಕ ಜಾಸ್ತಿ ಅದು ಇಂದೇ ಪ್ರೋಗ್ರಾಮ್ ತೂಂದು ಫ್ರೆಂಡ್ಸ್ ನಕ್ಲು ಪೂರ ಎಲ್ಲ ಸೇರಿದು ಆಯಗೊಂಜಿ ಮಲ್ಲ ಅವಕಾಶ ದಿಕ್ಕಿನಿ ಇಂಕ ನಮ್ಮ ಟಿ ವಿ ಚಾನಲ್ದ ಹತ್ರ ಇಂಕ ಮಸ್ತ್ ಖುಷಿ ಆಂದುಂಡು ಪೂರರಿಗ್ಲ ಈ ಅವಕಾಶ ಮಲ್ತಿನ ಮಕ್ಕಳಿಗೆ ಸೊಲ್ಮೇಲು. ಆಯಗ್ ಸಂಗೀತ ಬೈದಿನಿ ಎಂಚ ಪಂಡ ಎಂಕ್ಲ ಫ್ಯಾಮಿಲಿ ಮೆಂಬರ್ಡ್ ಎನ್ನ ಮೆಗ್ಗೆಗ್ ಸಂಗೀತ ಪನ್ಪಿನಿ ಯಕ್ಷಗಾನ ಮಲ್ಪನ ಪೂರ ಮಸ್ತ್ ಇಷ್ಟ ಅವೇ ಆಯಗ್ ಬತ್ತದುಪ್ಪು ಅಂಚನೆ ಎನ್ನ ಮೆಗ್ದಿನ ಕಂಡನಿ ಮೆಗ್ಗೆ ಮೈತಿದಿನಕ್ಲು ಪೂರ ಇರಲ್ಲ ಎನ್ನ ಅಮ್ಮ ಚಿಕ್ಕಮ್ಮ ಪೂರ ಇರಲ್ಲ ಸಪೋರ್ಟ್ ಮಲ್ತದ್ದು ಆಯಗ್ ಇಡೆ ಮುಟ್ಟಕನ ಬೈದೆ ಅಂಚನೆ ಇತ್ತ ಆಯಗೊಂಜಿ ಮಲ್ಲ ವೇದಿಕೆ ತಿಕ್ಕದುಂಡು ನಮ್ಮ ಸೂಪರ್ ಸಿಂಗರ್ ಪಂದು ಆ ವೇದಿಕೆಗೆ ಎಂಕ್ಲು ಎನ್ನ ಮಗಲ್ಲೆತ್ತೊಂದು ಭಾಗವಹಿಸರೆ ಪೋಯೆ ಅಲ್ಪ ಅವಕಾಶ ತಿಕ್ಕದುಂಡು ನಿಕ್ಲ ಪೂರೇರ್ನ ಆಶೀರ್ವಾದ ಆ ಬಾಲೆ ಗುಪ್ಪಡು ಪಂದು ಕೇನೊಂದಿಲ್ಲ. ನನಗೆ ಬುದ್ಧಿ ಬಂದಾಗಿನಿಂದ ನನ್ನ ತಂದೆ ತಾಯಿಯರು ಮಾವ ಚಿಕ್ಕಪ್ಪ ಇವರೆಲ್ಲರೂ ನಾನು ಏನು ಬೇಕಂತ ಕೇಳೋಕ್ಕಿಂತ ಮುಂಚೆನೇ ಎಲ್ಲವನ್ನು ಕೊಟ್ಟಿದ್ದಾರೆ. ಸಂಗೀತ ಸೇರಬೇಕಂತ ಆಸೆ ಇತ್ತು, ಅದಕ್ಕೆ ಕೂಡ ನನ್ನನ್ನು ಸೇರಿಸಿದರು. ಹಾಗೆ ಯಕ್ಷಗಾನ ಕೂಡ ಸೇರಬೇಕಂತ ನನಗೊಂದು ಆಸೆ ಇತ್ತು, ಅದಕ್ಕೂ ನನ್ನನ್ನು ಸೇರಿಸಿದರು. ಹಾಗೆ ಸಂಗೀತದಲ್ಲಿ ಪ್ರೋಗ್ರಾಮ್ ಕೊಡಬೇಕಂತ ಕೂಡ ಆಸೆ ಇತ್ತು, ಅದನ್ನು ಅವ್ರು ನನಗೆ ಒದಗಿಸಿಕೊಟ್ರು. ಹಾಗೆ ಯಕ್ಷಗಾನ ಕೂಡ ನನಗೆ ಸ್ಟೇಜಲ್ಲಿ ಮಾಡಬೇಕಂತ ಆಸೆ ಇತ್ತು, ಅದನ್ನು ನನ್ನ ಫ್ಯಾಮಿಲಿಯವರೆಲ್ಲರೂ ಮಾಡಿಕೊಟ್ರು. ನನಗೆ ದೊಡ್ಡ ವೇದಿಕೆಯಲ್ಲಿ ಹಾಡಬೇಕಂತ ಒಂದು ಆಸೆ ಇತ್ತು. ಈಗ ಅವಕಾಶ ಬಂದಿದೆ ನಮ್ಮ ಸೂಪರ್ ಸಿಂಗರ್ಸಿಂದ. ನನಗೆ ಪ್ರೋತ್ಸಾಹ ಮಾಡಿದ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಟ್ಟಿನಲ್ಲಿ ಜೇನಿನ ಗೂಡಿನಂತಿರುವ ಈ ಮನೆಯಲ್ಲೇ ಇರುವ ಚಿಕ್ಕ ದುಂಬಿಯೊಂದು ಮಕರಂದವನ್ನ ಹರಿಸಿಕೊಂಡು ಭೂತನಾಥನ ಸಾನ್ನಿಧ್ಯಕ್ಕೆ ಕಾಲಿಟ್ಟಿದೆ. ಓಕೆ, ಏನು ಹಾಡ್ತೀರಿ? ಒಳಿತು ಮಾಡು ಮನುಜ. ಶುರು ಮಾಡಿಬಿಡಿ. ಒಳಿತು ಮಾಡು ಮನುಜ ನೀರುದು 3 ದಿವಸ, ಒಳಿತು ಮಾಡು ಮನುಜ ನೀರುದು 3 ದಿವಸ, ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ, ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ, ಹೆಣ ಅನ್ನುತ್ತಾರ ಮಣ್ಣಾಗ ಹೂಳುತ್ತಾರ, ಚಟ್ಟ ಕಟ್ಟುತ್ತಾರ ನಿನ್ನ ಸುಟ್ಟು ಹಾಕುತ್ತಾರ, ಒಳಿತು ಮಾಡು ಮನುಜ ನೀರುದು 3 ದಿವಸ, ಒಳಿತು ಮಾಡು ಮನುಜ ನೀರುದು 3 ದಿವಸ. ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಸಿ ಅಶ್ವಥ್ ತರಾನೇ ಹಾಡ್ತಾ ಇದೀರಲ್ರಿ. ಇದಕ್ಕೆ ಅಂತಾನೆ ಪ್ರಾಕ್ಟೀಸ್ ಮಾಡಿದ್ರೆ ಎಕ್ಸ್ಪ್ರೆಷನ್ ಅಥವಾ ಏನ್ ಕತೆ? ಚೆನ್ನಾಗಿದೆ, ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಯಾವಾಗಲೂ ಹೀಗೆ ಆಡ್ತೀರಾ? ಯಾವ ಹಾಡಾದ್ರೂ ಹೀಗೆ ಆಡ್ತೀರಾ? ಯಾವ ಹಾಡಲ್ಲ, ಈ ಹಾಡಿಗೆ ಎಕ್ಸ್ಪ್ರೆಷನ್ ಹೀಗೆ. ಬೇರೆ ಹಾಡಿದ್ರೆ ಹೇಗೆ ಆಡ್ತೀರಾ? ತೋರಿಸಿ ಒಂದ್ಸಲ. ಮೇರೆ ಸಪ್ಪನೋ ಕಿ ರಾನಿ ಕಬ್ ಆಯೇಗಿ ತು, आई रुत मस्तानी कब आएगी तू, बीती जाए जिंदगानी कब आएगी तू, चलिया तू चलिया, मेरे सपनों की रानी कब आएगी तू. ಎಸ್ ಎಸ್ ಎಸ್, ತುಂಬಾ ಚೆನ್ನಾಗಿದೆ. ನಾಳೆ ದೊಡ್ಡ ಸಿಂಗರ್ ಆದಾಗ ನಮ್ಮನ್ನು ಮರಿಬೇಡ್ರಪ್ಪ. ಓಕೆ, ಎಸ್ ಎಸ್ ಎಸ್, ಯು ಹ್ಯಾವ್ ಅ ವಂಡರ್ಫುಲ್ ಫ್ಯೂಚರ್. ಆಲ್ ದಿ ಬೆಸ್ಟ್. ಪ್ರಾಕ್ಟೀಸ್ ಮಾಡಿ ಇನ್ನೂ ಚೆನ್ನಾಗಿ. ಆಲ್ ದಿ ಬೆಸ್ಟ್. यूँ तो प्रेमी 75 हमारे, ले जा तू कर 77 इशारे, दिल मेरा मुफ्त का. ನಮ್ಮ ಸೂಪರ್ ಸಿಂಗರ್, ನಮ್ಮ ಸೂಪರ್ ಸಿಂಗರ್. ಎಸ್ ನಿಹಾದ್, ಎಲ್ಲಿಂದ ಬರ್ತಾ ಇದ್ದೀರಾ? ಉಡುಪಿ ಮ್ಯಾಮ್. ಉಡುಪಿ. ನರ್ವಸ್ ಆಗಿದ್ದೀರಾ? ಆರಾಮಾಗಿರಿ, ನಾವು ನಿಮ್ಮನ್ನು ತಿನ್ನೋದಿಲ್ಲ, ನಮ್ಮ ಹೊಟ್ಟೆ ತುಂಬ ಊಟ ಆಗಿದೆ.
ಆರಾಮಾಗಿ ಹಾಡಿ. ಆಲ್ ದಿ ಬೆಸ್ಟ್. यही डूबे दिन मेरे यही होते हैं सवेरे यही मरना और जीना यही मंदिर और मदीना. ಯಾ ನಿಹಾದ್, ಎಕ್ಸ್ಪ್ರೆಷನ್ ತುಂಬ ಇದೆ ಅಲ್ವಾ ಈ ಹಾಡಲ್ಲಿ? ಅದನ್ನು ಅನುಭವಿಸ್ತಾ ಇದ್ದೀರಲ್ವಾ? ಅದು ಹೊರಗಡೆ ಬರಬೇಕು ಹಾಡಿನ ಮುಖಾಂತರ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಶಿವಪ್ರಸಾದ್ ಎಲ್ಲಿಂದ ಬರ್ತಾ ಇದ್ದೀರಿ? ಉಡುಪಿಯಿಂದ ಬರ್ತಿದ್ದೇನೆ ಸರ್. ಓಕೆ, ರೆಡಿ ಆಗಿದ್ದೀರಾ? ಹಾಡ್ಬಿಡಿ. ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ಕಣಬಲ್ಲೆನೆ ಒಂದು ದಿನ ಕಡಲನ್ನು ಕೂಡಬಲ್ಲೆನೆ ಒಂದು ದಿನ, ಕಣಬಲ್ಲೆನೆ ಒಂದು ದಿನ ಕಡಲನ್ನು ಕೂಡಬಲ್ಲೆನೆ ಒಂದು ದಿನ. ಯಾರು ಹಾಡಿರೋದು ಇದು ಗೊತ್ತಾ? ಸಿ ಅಶ್ವಥ್. ಸ್ವಲ್ಪ ಅವ್ರ ಎಕ್ಸ್ಪ್ರೆಷನ್ ಬೇಕಾಗಿತ್ತು. ಹಾಡ್ತಿದ್ದೀರಾ, ಚೆನ್ನಾಗಿ ಹಾಡ್ತೀರಾ, ಆ ಭಾವನೆ ಸ್ವಲ್ಪ ಮಿಸ್ಸಿಂಗ್ ಆಗ್ತಾ ಇತ್ತು. ಆಲ್ ದಿ ಬೆಸ್ಟ್, ಚೆನ್ನಾಗಿದೆ. ಕೇಳೆ ಚೆಲುವೆ ನಿನ್ನ ಪಾದದಲ್ಲಿ ಧೂಳಾಗಿ ನೀ ನಡೆವಾಗ ಕಚ್ಚಕುಳಿ ನಾನಿಡುವೆ. ಕೇಳೆ ಚೆಲುವೆ ನೀನು ಮಿನು ಮಿನು ಮಿನುಗೋತಾರೆ ಜುಳು ಜುಳು ಹರಿಯುವ ರಸ ಜಲಧಾರೆ, ನನ್ನ ಕಣಕಣದಲ್ಲೂ ನೀನೇ ನೀನೇ ತುಂಬಿರುವೆ ಮನಸಾರೆ. आपकी नजरों ने समझा प्यार के काबिल मुझे, दिल की धड़कन ठहर जा मिल गई मंजिल मुझे, आपकी नजरों ने समझा जी हमें मंजूर है आपका ये फैसला, जी हमें मंजूर है आपका ये फैसला, कह रही है हर नजर बंदा परवर शुक्रिया, हंस के अपनी जिंदगी में कर लिया शामिल मुझे, आपकी नजरों ने समझा प्यार के काबिल मुझे, आपकी नजरों. ಚೆನ್ನಾಗಿತ್ತು. ಸ್ವಲ್ಪ ಟೆಂಪೋ ಬಗ್ಗೆ ಸ್ವಲ್ಪ ಗಮನ ಹರಿಸ್ಬೇಕು. ಓಕೆ ಸರ್. ಪಿಚ್ಚಿಂಗ್ ಎಲ್ಲ ಕರೆಕ್ಟ್ ಇತ್ತು, ತಾಳ ಸ್ವಲ್ಪ ಓಡ್ತಾ ಇದ್ದೀರ ಅಷ್ಟೇ. ಓಕೆ, ನಮಸ್ತೆ ಮ್ಯಾಮ್. ನಮಸ್ತೆ ಸರ್. ನಮಸ್ತೆ. ಎಲ್ಲಿಂದ ಬರ್ತಿದ್ದೀರಾ ಚೇತನ್ ಅವರೇ? ಬಿಜಿಯಿಂದ, ಮಂಗಳೂರು. ಯಾವ ಹಾಡು ಹಾಡ್ತಿದ್ದೀರಾ? NS ಲಕ್ಷ್ಮೀನಾರಾಯಣ್ ಭಟ್ ಅವರ ರಚನೆಯ ಭಾವಗೀತೆ ಎಲ್ಲ ನಿನ್ನ ಲೀಲೆ ತಾಯಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಎಲ್ಲ ನಿನ್ನ ಲೀಲೆ ತಾಯಿ, ಎಲ್ಲ ನಿನ್ನ ಮಾಯೆ, ಎಲ್ಲ ನಿನ್ನ ಲೀಲೆ ತಾಯಿ, ಎಲ್ಲ ನಿನ್ನ ಮಾಯೆ, ನಿನ್ನ ಅಲ್ಲಗಳಿದ ನಮ್ಮ ಕರುಣೆಯಿಂದ ಕಾಯೇ, ಕರುಣೆಯಿಂದ ಕಾಯೇ, ಎಲ್ಲ ನಿನ್ನ ಲೀಲೆ ತಾಯಿ, ಎಲ್ಲ ನಿನ್ನ ಮಾಯೆ, ಕಾರಿರೋಳನು ಸೀಳಿ ಬರುವ ನಿಗೆಲಿಗೆ ಊರಿ ಹರಡು, ನೀಲಿನಾಭದ ಹಾಸಿನಲ್ಲಿ ಮಣಿ ಮೇಯುವ ಈರುಳು. ಒಂದೆರಡು ಲೈನ್ ಫಾಸ್ಟ್ ನಂಬರ್ ಯಾವುದಾದ್ರೂ ಹಾಡ್ಬೋದಾ? छलिया 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 रूह चुरा लूँ मैं हूँ ऐसे छलिया 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 ओ छलिया, हाथ ना आओ मैं हूँ ऐसे छलिया उस लहर हूँ, धूप सहर हूँ
बात मेहर हो बच के जाएगा कहा ना लड़ा तू अक ना लड़ा डोंट लुक एट मी लाइक ಚೇತನ ಅವರೇ, ನಿಮ್ಮ 99% ಓಕೆ ಮಾಡಬೇಕಾ 100% ಓಕೆ ಮಾಡ್ಬೇಕು ಹೇಳಿ? 100%. ಬನ್ನಿ ಕಲೆಕ್ಟ್. ಥ್ಯಾಂಕ್ ಯು ಸರ್. ಓಕೆ ಚೇತನ, ಕಂಗ್ರ್ಯಾಚುಲೇಷನ್ಸ್. ಎಷ್ಟು ಖುಷಿ ಆಗ್ತಾ ಇದೆ? ತುಂಬ ಖುಷಿ ಆಗ್ತಾ ಇದೆ. ಎಕ್ಸ್ಪೆಕ್ಟೆಡ್ ಆಯಿತು? ಸ್ಲೈಟ್ಲಿ ಎಕ್ಸ್ಪೆಕ್ಟೆಡ್. ಯಾವುದಾದ್ರೂ ರಿಯಾಲಿಟಿ ಶೋ ಅಲ್ಲಿ ಹೋಗಿದ್ರೆ ಮೊದಲು? ಫೋರಮ್ ಆಲ್ ಹ್ಯಾಡ್ ಕಂಡಕ್ಟೆಡ್ ರಿಯಾಲಿಟಿ ಶೋ, ಇನ್ ದಟ್ ಐ ಹ್ಯಾಡ್ ರೀಚ್ ದ ಫೈನಲ್ಸ್. ಓಕೆ, ವೆರಿ ಗುಡ್. ಇಲ್ಲಿ ಕರಾವಳಿ ಕರ್ನಾಟಕಕ್ಕೆ ಮೊದಲನೇ ಬಾರಿಗೆ ಇಷ್ಟು ದೊಡ್ಡ ಲೆವೆಲಲ್ಲಿ ಮಾಡ್ತಾ ಇದ್ದೇವೆ ನಾವು. ನಮ್ಮ ಟಿವಿ ಹಾಗೂ ಶಾಸ್ತಾವ್ ಶ್ರೀ ಭೂತನಾಥೇಶ್ವರ ಟೆಂಪಲ್ ಜೊತೆಯಾಗಿ ಮಾಡ್ತಾ ಇದ್ದೇವೆ. ಈ ರಿಯಾಲಿಟಿ ಶೋ ಬಗ್ಗೆ ನಿಮ್ಗೆ ಹೇಗೆ ಅನ್ನಿಸ್ತಾ ಇದೆ? ಇಟ್ಸ್ ಅ ಗುಡ್ ಪ್ಲ್ಯಾಟ್ಫಾರ್ಮ್ ಆ್ಯಕ್ಚುಲಿ. ಈಗಿನ ಕಾಲದಲ್ಲಿ ತುಂಬ ಸಿಂಗರ್ಸ್ ಇದ್ದಾರೆ. ಸೊ ಇಫ್ ಒನ್ ಹ್ಯಾಸ್ ಟು ಗೆಟ್ ಇನ್ ಟು ಪ್ಲೇ ಬ್ಯಾಕ್ ದೀಸ್ ಆಲ್ ಥಿಂಗ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಸೊ ಯು ಆರ್ ಥಿಂಕಿಂಗ್ ಆಫ್ ಗೆಟಿಂಗ್ ಇನ್ ಟು ಪ್ಲೇ ಬ್ಯಾಕ್? ಹೋಪ್ಫುಲಿ. ಬಟ್ ಮ್ಯೂಸಿಕ್ ಇಸ್ ಯೋರ್ ಪ್ಯಾಷನ್. ಐ ಆಮ್ ವೆರಿ ಮಚ್ ಇಂಟ್ರೆಸ್ಟೆಡ್ ಆ್ಯಂಡ್ ಇಂಟು ಮ್ಯೂಸಿಕ್. ಇಂಟು ಮ್ಯೂಸಿಕ್ ಕಲಿತಾ ಇದ್ದೀರಾ ನೀವು? ಯಾರ ಹತ್ರ ಪ್ರಾಪರ್ ಕೋಚಿಂಗ್ ಟ್ರೈನಿಂಗ್ ತಗೊಳ್ತಾ ಇದ್ದೀರಾ? ವಿದ್ವಾನ್ MV ಗಣೇಶರಾಜ್ ಹತ್ರ ಕ್ಲಾಸಿಕಲ್ ಕಲಿತಾ ಇದ್ದೀನಿ. ಯಾವಾಗಿಂದ, ಎಷ್ಟು ವರ್ಷದಿಂದ? ಸಿನ್ಸ್ ಐ ವಾಸ್ ಇನ್ 4th ಸ್ಟ್ಯಾಂಡರ್ಡ್. ವಾಟ್ ವಾಸ್ that initiated that fire that you had to go into music? I had attended a summer camp where my sir was actually teaching a song. I had sung it the same way as he sang after coming home. My mom recognized that talent and she thought I could sing and she made me join. ಹೆಚ್ಚಾಗಿ ಕ್ಲಾಸಿಗೆ ಹಾಕ್ತಾರೆ ಅಂತ ಹೇಳುವಾಗ ವಿ ಆರ್ ಲಿಟಲ್ ರಿಲಾಕ್ಟೆಂಟ್. ಯಾಕಂದರೆ ಅಷ್ಟು ಕೋಚಿಂಗ್ ಮಾಡಬೇಕು, ಅಷ್ಟೊಂದು ಶ್ರದ್ಧೆಯಿಂದ ಅದನ್ನು ಕಲಿಬೇಕು. ವಾಸ್ ದಟ್ ಫಸ್ಟ್ ನ್ಯೂ ಆಲ್ಸೋ? ಇನಿಷಿಯಲಿ ಇಟ್ ವಾಸ್. ಅಂದರೆ ಸ್ವಲ್ಪ ಸರಿಗಮಪ ಎಲ್ಲ ಬೋರ್ ಆಗ್ತಾಯಿತ್ತು. ಬಟ್ ಆ್ಯಸ್ ಐ ಕೇಮ್ ಟು ನೋ ವಾಟ್ ಮ್ಯೂಸಿಕ್ ಇಸ್ ಆ್ಯಕ್ಚುಲಿ ಈಸ್, so then I started enjoying it. Now there's no bounds, there's no boundary at all. You just keep on learning. ಒಂದು ಎಲ್ರಿಗೂ ಒಂದು ಕಂಫರ್ಟ್ ಝೋನ್ ಇರುತ್ತೆ. ಯೋರ್ ಫೋರ್ಟೆ ಆಫ್ ಸ್ಟೈಲ್. ಅಫ್ಕೋರ್ಸ್ ಕಾಂಪಿಟೇಷನ್ ಬರುವಾಗ ಎಲ್ಲ ಸ್ಟೈಲ್ಸು ಹಾಡಲೇಬೇಕು. ಬಟ್ ಇಫ್ ಐ ಆಸ್ಕ್ ಯು ವಾಟ್ ಇಸ್ ಯೋರ್ ಸ್ಟೈಲ್, ಕಂಫರ್ಟ್ ಝೋನ್, ವಾಟ್ಸ್ ದ್ಯಾಟ್? Mostly melody and light music. A lot of people with melody and live music. I think the boys have that Sufiana thing in them. ಈಗ ನಿಮ್ಗೆ ಏನಾದರೂ ಸೂಫಿಯಾನ ಸ್ಟೈಲಲ್ಲಿ ಏನಾದರೂ ಹಾಡಬೇಕು, ಆ ರೌಂಡ್ ಕೊಟ್ಟರೆ ವಿಲ್ ಯು ಬಿ ಏಬಲ್ ಟು ಟ್ರೈ? ಡೆಫಿನೆಟ್ಲಿ ಟ್ರೈ. ಡೆಫಿನೆಟ್ಲಿ. ಸೊ ಸಮಥಿಂಗ್ ಔಟ್ ಆಫ್ ಯುವರ್ ಕಂಫರ್ಟ್ ಝೋನ್ ನಮ್ಮ ವೀಕ್ಷಕರಿಗೋಸ್ಕರ 2 lines if you can just sing. फेंके नजर के सिक्के उसने बिक गई हूँ मैं, उसने जो छू लिया तो है लगे के नहीं हूँ मैं. यूँ तो प्रेमी 75 हमारे, ले जा तू कर 77 इशारे, दिल मेरा मुफ्त का. अरे वाह, मुफ्त में हमें एंटरटेनमेंट मिला है क्योंकि बहुत अच्छे से गाया है. Congratulations and all the very best. See you soon. Thank you. ನಗು ಎಂದಿದೆ ಮಂಜಿನ ಬಿಂದು, ನಗು ಎಂದಿದೆ ಮಂಜಿನ ಬಿಂದು, ನಲಿ ಎಂದಿದೆ ಗಾಳಿ ಇಂದು, ನಗು ಎಂದಿದೆ. ಈ ಪರೀಕ್ಷೆ ಸಮಯದಲ್ಲಿ ಕೂಡ ಅವಳು ಪ್ರಾಕ್ಟೀಸ್ ಮಾಡೋದು ಬಿಡೋದಿಲ್ಲ. ಸ್ವಲ್ಪ ಹೊತ್ತು ಒಂದು 5 ನಿಮಿಷ ಓದ್ತಾಳೆ, ಮತ್ತು ಅದಾದ ಕೂಡಲೇ ಈ ಸಂಗೀತದ ಏನಾದರೂ ಟ್ಯೂನನ್ನು ಹಾಡ್ತಾ ಇರ್ತಾಳೆ.